ರುಚಿಯಾದ ಮಾಂಸದೂಟ, ಮಂದಿ ಮತ್ತಿತರ ಅರೇಬಿಯನ್ ಖಾದ್ಯಗಳ ರೆಸ್ಟೋರೆಂಟ್ BHSM ಗ್ರೂಪ್ನ ರಿದಾನ್ ಮಂದೆ ರಾಷ್ಟ್ರೀಯ ಹೆದ್ದಾರಿ 66ರ ಕಲಾಪುವಿನಲ್ಲಿ ಶುಭಾರಂಭಗೊಂಡಿತ್ತು. ಯಮೆನ್ ಮೂಲದ ಪ್ರತಿಷ್ಠಿತ ಕುಕ್ ಒಬ್ಬರು ಇಲ್ಲಿ ಮಂದಿಯನ್ನ ತಯಾರಿಸುವುದು ಈ ರೆಸ್ಟೋರೆಂಟ್ನ ವಿಶೇಷತೆಯಾಗಿದೆ. ಅರೇಬಿಯನ್ ಖಾದ್ಯಗಳ ರಸದೌತಣವೇ ಇಲ್ಲಿದ್ದು ಯಮನಿ ಮಂದಿ, ಕುನಾಫಾ ಮತ್ತು ಶೌರ್ಮಾ ಇಲ್ಲಿನ ವಿಶೇಷ ಐಟಂಗಳಾಗಿವೆ. ದುಬೈ ಮತ್ತಿತರ ಕೊಲ್ಲಿ ರಾಷ್ಟ್ರಗಳಲ್ಲಿ ಕೆಲಸ ಮಾಡಿ ಅನುಭವವಿರುವ ಈ ಯಮನ್ ಮೂಲಕ ಕುಕ್ ತಯಾರಿಸುವ ಮಂದಿ ಸವಿಯುವುದೇ ಸೊಗಸಾಗಿದೆ ಎಂದು ಗ್ರಾಹಕರು ಅಭಿಪ್ರಾಯಪಟ್ಟಿದ್ದಾರೆ. ಕಲ್ಲಾಪ್ನಲ್ಲಿ ಶುಭಾರಂಭಗೊಂಡ ರಿದಾನ್ ಮಂದಿಗೆ ನಾನು ಭೇಟಿ ನೀಡಿದೆ. ಅಲ್ಲಿ ಮಂದಿ ಮತ್ತು ಅಲ್ಫಾಮನ್ನು ನಾನು ತಿಂದಿದೆ. ತುಂಬ ಚೆನ್ನಾಗಿತ್ತು. ಇಷ್ಟುವರೆಗೆ ನಾನು ತಿಂದಂತಹ ಮಂದಿಗಳಲ್ಲಿ ಉತ್ತಮವಾದ ಮಂದಿಯಾಗಿದೆ. ಇದಕ್ಕೆ ಮೊದಲು ಇವರ ಮಲ್ಲಿಗೆ ಇದು ಹೋಟೆಲ್ ಮೆಲ್ಕಾರಲ್ಲಿತ್ತು, ಅಲ್ಲಿ ಕೂಡ ಭೇಟಿ ನೀಡಿದೆ. ಅಲ್ಲಿ ಕೂಡ ತುಂಬ ಚೆನ್ನಾಗಿತ್ತು. ಈ ಹಿಂದೆ ನಾವು ಮೆಲ್ಕಾರ್ನಲ್ಲಿ ಮಂದಿ ರೆಸ್ಟೋರೆಂಟ್ ಪ್ರಾರಂಭಿಸಿದ್ದು ನಮಗೆ ಹೆಚ್ಚಾಗಿ ಮಂಗಳೂರಿನ ಗ್ರಾಹಕರಿದ್ರು. ಅವರಿಗಾಗಿ ನಾವು ಕಲ್ಲಾಪುವಿನಲ್ಲಿ ಈ ರೆಸ್ಟೋರೆಂಟ್ ಅನ್ನ ಆರಂಭಿಸಿದ್ದೇವೆ. ಇಲ್ಲಿ ಅರೇಬಿಕ್ ಫುಡ್ನ ವಿಶೇಷತೆಗಳೇ ತುಂಬಿವೆ ಎಂದು ರೆಸ್ಟೋರೆಂಟ್ನ ಮಾಲಕರು ಹೇಳಿದ್ದಾರೆ. ಅರೇಬಿಕ್ ನಮ್ಮದು ಸ್ಪೆಷಲ್ ಅರೇಬಿಕ್ ಫುಡ್. ಅದರಲ್ಲಿ ನಮ್ಮದೊಂದು ಸ್ಪೆಷಲ್ ಅಂದರೆ ಮಂದಿ. ಇವಾಗ ಮಂದಿ ನಮಗೆ ಮಂಗಳೂರಿಂದ ಜಾಸ್ತಿ ಕಸ್ಟಮರ್ ಇರುವ ಬೇಡಿಕೆ, ಅವರ ಒಂದು ಬೇಡಿಕೆ ಇದರಿಂದ ನಾವಿಲ್ಲಿ ಮಂಗಳೂರಲ್ಲಿ ಕಲ್ಲಾಪು ಆದೀಶ್ವರ ಬಿಲ್ಡಿಂಗಲ್ಲಿ ನಾವು ಓಪನ್ ಮಾಡಿದ್ದೇವೆ. BHSM ಗ್ರೂಪ್ನ ರುಚಿಯಾದ ಮಾಂಸದೂಟ, ಮಂದಿ ಮತ್ತಿತರ ಅರೇಬಿಯನ್ ಖಾದ್ಯಗಳ ರೆಸ್ಟೋರೆಂಟ್ ರಿದಾನ್ ಮಂದೆ ರಾಷ್ಟ್ರೀಯ ಹೆದ್ದಾರಿ 66ರ ಕಲ್ಲಾಪುವಿನಲ್ಲಿ ಶುಭಾರಂಭಗೊಂಡಿದ್ದು ಖಾದ್ಯಪ್ರಿಯರು ಅಲ್ಲಿಗೊಮ್ಮೆ ಭೇಟಿ ನೀಡಿ ಖಾದ್ಯವನ್ನ ಸವಿಯಬಹುದು. ಆರಿಫ್ ಕಲ್ಕಟ್ಟ, V4 ನ್ಯೂಸ್, ಉಳ್ಳಾಲ.